ಗ್ರಾಮ ಪಂಚಾಯತಿ ಕಚೇರಿನಲ್ಲಿ ಹಾಜರಾತಿಗೆ ಸಹಿ ಹಾಕಿರೋದು ರುಜುವಾತಾಗಿದೆ. ಮತ್ತೆ ಯಾವುದೇ ರೀತಿ ಒಬ್ಬ ಜನಸಾಮಾನ್ಯರ ಹತ್ರ ಹೋದ್ರೆ ಅವ್ರ ಕೆಲಸಗಳು ಸರಿಯಾಗಿ ಮಾಡಿಕೊಡ್ತಾ ಇಲ್ಲ. ಒಂದು ಈ ಸೊತ್ತಿಗೆ ಜನಸಾಮಾನ್ಯರು ಹೇಳ್ತಿರೋದು, ಇವತ್ತು ಅಂಚಿಹಳ್ಳಿ ಗ್ರಾಮ ಪಂಚಾಯತಿ ಜನರು ಹೇಳ್ತಿರೋದು 8,000ದಿಂದ 10,000 ರೂಪಾಯಿ ಅವರು ಲಂಚ ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬಾರದೆ ರಜೆ ಹಾಕಿದ್ದರೂ ನಕಲಿ ಸಹಿ ಮೂಲಕ ಕರ್ತವ್ಯ ಲೋಪ ಮಾಡಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆರೋಪಿಸಿದ್ದಾರೆ. ದಿನಾಂಕ 27/8/2022 ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಖುದ್ದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಚೇರಿಯಲ್ಲಿ ಇಲ್ಲದೆ ಇರುವುದು ಕಂಡುಬಂದಿತ್ತು. ತಕ್ಷಣವೇ ಅಭಿವೃದ್ಧಿ ಅಧಿಕಾರಿಗೆ ಕರೆ ಮಾಡಿ ಕೇಳಿದಾಗ ನಾನು ರಜೆಯಲ್ಲಿ ಇರುವುದಾಗಿ ಸಬೂಬು ಹೇಳಿದ್ದಾರೆ. ನಂತರ ಪಕ್ಷದ ಕಾರ್ಯಕರ್ತರು ಕಚೇರಿಯ ಹಾಜರಾತಿ ಪುಸ್ತಕವನ್ನು ಪರಿಶೀಲಿಸಿದಾಗ ಹಾಜರಾತಿ ಪುಸ್ತಕದಲ್ಲಿ ಅಭಿವೃದ್ಧಿ ಅಧಿಕಾರಿ ಸಹಿ ಹಾಕಿ ಹಾಜರಾತಿಯಲ್ಲಿರುವುದು ಕಂಡುಬಂದಿದೆ ಎಂದು ಕಾರ್ಯಕರ್ತರು ಆರೋಪಿಸಿದರು. ಇಂದು ನಾವು ಕೊರಟಗೆರೆ ಇಒ ಆಫೀಸ್ಗೆ ಭೇಟಿ ಮಾಡಿದ್ವಿ. ವಿಚಾರ ಏನು ಅಂತಂದರೆ, ನಾವು ಕೊರಟಗೆರೆ ವ್ಯಾಪ್ತಿಯ ಅಂಚಿಹಳ್ಳಿ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು 4ರಿಂದ 5 ಟೈಮ್ ಭೇಟಿ ಕೊಟ್ಟಿದ್ವಿ. PDO ನಮಗೆ ಭೇಟಿ ನೀಡಿದ ಸಂದರ್ಭದಲ್ಲಿ PDO ನಮಗೆ ಸಿಕ್ಕಿರಲ್ಲ. ಅವಾಗೆಲ್ಲ ನಾವು ಫೋನ್ ಕಾಲ್ ಮೂಲಕ ಕರೆ ಮಾಡಿ ಕೇಳಿದಾಗ ನಾನು ರಾಜ್ಯದಲ್ಲಿದ್ದೀನಿ ಮತ್ತು ಏನೋ ಕೆಲಸ ಇದೆ ಅಂತ ಹೇಳೋರು. ಸೊ ನಾವು ಅದೇ ರೀತಿ 27ನೇ ತಾರೀಕು ಆಗಸ್ಟ್ 27ನೇ ತಾರೀಕು ಒಂದು ವಿಶಾಲ್ ಫುಡ್ ಫ್ಯಾಕ್ಟ್ರಿ ಅಲ್ಲಿನ ಒಂದು ಕೆಲಸದ ವಿಚಾರಕ್ಕೋಸ್ಕರ ಫೋನ್ ಮಾಡಿದ್ವಿ. ನಾವು ಅವತ್ತು ರಾಜ್ಯದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿ ನಮ್ಮ ಹತ್ರ ಫೋನ್ ಕರೆಯಲ್ಲಿ ಸಂಭಾಷಣೆ ಮಾಡಿದ್ದಾರೆ. ಮತ್ತು ಅಂದಿನ ದಿವಸ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಹಾಜರಾತಿ ಬುಕ್ನಲ್ಲಿ ಯಾರ್ದೋ PDO ಇದ್ದಾರೆ ಅಧಿಕಾರಿ, ಅವ್ರದ್ದು ಸಹಿ ಇರುತ್ತೆ. ಇದು ಯಾವ ರೀತಿ ಯಾರು ಸಹಿ ಮಾಡ್ತಾ ಇದ್ದಾರೆ, ಅಥವಾ PDOನೇ ಬಂದು ಸಹಿ ಮಾಡ್ತಾವ್ರ ಅಥವಾ ಬೇರೆ ಯಾರೋ ಫೋರ್ಜರಿ ಸಹಿ ಮಾಡ್ತಾವ್ರ, ಅವ್ರ ರಾಜ್ಯದಲ್ಲಿದ್ದೂ ಅಲ್ಲಿ ಸಹಿ ಮಾಡ್ಬೋದಾ ಅಂತ ಒಂದು ಮಾಹಿತಿ ಮೇರೆಗೆ ಇವತ್ತು ನಾವು ಮಾನ್ಯ ಇಒ ಅವ್ರ ಹತ್ರ ದೂರು ದಾಖಲಾತಿ ಮಾಡಿದ್ದೀವಿ. ಇದ್ರ ಮುಖಾಂತರ ಇಒ ಅವರು ಕ್ರಮ ಕೈಗೊಂಡು ಅವ್ರಿಗೆ ಸರಿಯಾದ ರೀತಿಯ ಕ್ರಮವನ್ನು ಜರುಗಿಸ್ಬೇಕಾಗಿ ನಾವು ಕೇಳ್ಕೊಂಡಿದ್ದೀವಿ. ಮತ್ತು ನಮ್ಮ ಕೊರಟಗೆರೆ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಅನೇಕ ಸಮಸ್ಯೆಗಳಿದ್ದಾವೆ. ಇದಕ್ಕೆ ಇಒ ಆದವರು ದಯವಿಟ್ಟು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಖುದ್ದು ಭೇಟಿ ಮಾಡಿ ಅದ್ರ ಬಗ್ಗೆ ತನಿಖೆ ಕೈಗೊಂಡು ಅದಕ್ಕೇನು ಕ್ರಮ ಜರುಗಿಸ್ಬೇಕು, ಅದಕ್ಕೇನು ಒಂದು ಮೂಲ ಸೌಕರ್ಯಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿನಲ್ಲಿ ಆಗ್ತಿರೋ ಅವ್ಯವಹಾರಗಳು, ಈ ಲಂಚತನ ಒಂದು ಈ ಸೊತ್ತು ಮಾಡೋದಕ್ಕೆ ಅಂಚಿಹಳ್ಳಿ ಗ್ರಾಮಸ್ಥರು ಇವತ್ತು ಹೇಳಿರೋದು 8,000ದಿಂದ 10,000 ರೂಪಾಯಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ಎಲ್ಲ ಏನು ಕ್ರಮ ಕೈಗೊಳ್ತೀರಾ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಒ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ್ದೀವಿ. ಇಒ ಅವರು ಅದ್ರ ಮುಖಾಂತರ ಹೇಳಿದ್ದಾರೆ, ಅವ್ರ ಹತ್ರನೂ ನಾವು ನಿಮ್ಮ ಪ್ರಶ್ನೆ ಮಾಡಿರೋದಕ್ಕೆ ನಾವು ತಕ್ಷಣವೇ ಕ್ರಮ ಕೈಗೊಂಡು ಮುಂದಕ್ಕೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾದು ನೋಡ್ತೀವಿ. ಮುಂದಕ್ಕೆ ಇದೇನೂ ಆಗಲಿಲ್ಲ ಅಂತಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟ ನಡೆಯುತ್ತೆ. ಘಟನೆಗೆ ಸಂಬಂಧಿಸಿದಂತೆ ಹಂಚಿಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದೊಡ್ಡಸಿದ್ದಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಇಒ ದೊಡ್ಡಸಿದ್ದಯ್ಯ ಮಾತನಾಡಿ, ಹಂಚಿಹಳ್ಳಿ PDO ಮೈಲನ್ನರವರ ಕರ್ತವ್ಯ ನಿಷ್ಠೆಯ ಬಗ್ಗೆ ಪರಿಶೀಲನೆ ಮಾಡಿ ತಪ್ಪಿದ್ದರೆ ಕ್ರಮ ಕೈಗೊಳ್ಳಲು ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದರು. ಯಾವುದೇ ಪಂಚಾಯತಿ ನಾವು ವಿಸಿಟ್ ಕೊಡ್ಲಿ, ಬಟ್ PDO ಇಲ್ಲ ಅಂದ್ರೆ ಅವ್ರು ಒಂದು ಮಾತಾಡೋದು ನನಗೆ ಎರಡು ಕಡೆ ಕೆಲಸ ಬಂದಿದ್ದಾರೆ, ಅವ್ರು ಒಬ್ಬರದೇ ಇರೋದು. ಈಗ ಏನು ಕೊಟ್ಟಿದ್ರ ಅದ್ರ ಮೇಲೆ ದಯವಿಟ್ಟು ಸ್ವಲ್ಪ ಬೇಗ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ VD ರವಿಕುಮಾರ್, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ CK ರವಿಕುಮಾರ್, ಉಪಾಧ್ಯಕ್ಷ ನರಸಿಂಹಮೂರ್ತಿ, ರೈತ ಘಟಕದ ಅಧ್ಯಕ್ಷರಾದ ಸುರೇಶ್, ಪ್ರಧಾನ ಕಾರ್ಯದರ್ಶಿ ಜನಾರ್ದನ, ಕಾರ್ಯದರ್ಶಿ ನಂಜೇಶ್, ಪರ್ವೀಜ್ ಅಹಮದ್, ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ BK, ಪದಾಧಿಕಾರಿಗಳಾದ ಪುನೀತ್, ಸುರೇಶ್, ನಟರಾಜು, ಪುಟ್ಟಸ್ವಾಮಿ, ಮಹೇಶ್, ರಂಗರಾಜು ಮತ್ತು ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ನಮಸ್ಕಾರ ಬಂಧುಗಳೇ, ನಾನು ರವಿಕುಮಾರ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ. ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮ ಕೊರಟಗೆರೆ ತಾಲೂಕಿನ ಅಂಚಿಹಳ್ಳಿ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿದ್ವಿ, ಸರಿನಾ. ನಾವು ಸುಮಾರು ಸತಿ ಅಂದರೆ 3-4 ಸತಿ ವಿಸಿಟ್ ಮಾಡಿದ್ವಿ. ಅಲ್ಲಿ ನಮಗೆ PDO ಸಿಕ್ಕಿರಲ್ಲ, ಸರಿನಾ. ನಾವು ಇವತ್ತು ಗೊತ್ತಿಲ್ಲದೆ ಹೋಗೋಣ, ಅಟ್ಲೀಸ್ಟ್ ಇವತ್ತಾದ್ರು ಸಿಗ್ಬೋದು ಅನ್ನೋ ಕಾರಣಕ್ಕೆ ಹೋದ್ವಿ. ಬಟ್ ಇವತ್ತು ರಜಾ. ಬಟ್ ಅಲ್ಲಿ ಏನಪ್ಪ ಅಂದರೆ ಅವ್ರು ಬಂದಿಲ್ಲ ಅಂದರೂ ಅಟೆಂಡರ್ ಆಗ್ತಾ ಇದ್ದಾರೆ. ನನ್ನ ಹತ್ರ ಪ್ರೂಫ್ ಇದೆ.
ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ಯಾರಪ್ಪ ಇವರು ಸಂಘಟನಾ ಕಾರ್ಯದರ್ಶಿ ಅಂತ ಉಪಾಧ್ಯಕ್ಷರು ನರಸಿಂಹಮೂರ್ತಿ ಅಂತ ಇವರು ರೆಕಾರ್ಡ್ ಮೊಬೈಲ್ ಸಮೇತ ತಗೊಂಡು ಹೋಗಿದ್ರು. ನಮ್ಮ ಪಿ ಡಿ ಒ ಬಂದಿದ್ದಾರೋ ಇಲ್ವೋ ಅಂತ. ನಮ್ಮ ಹತ್ರ ರೆಕಾರ್ಡ್ ಸಮೇತ ಇದೆ, ಬಟ್ ಅವತ್ತು ಬಂದಿಲ್ಲ, ಆದ್ರೂ ಅಟೆಂಡೆನ್ಸು ಹಾಜರಾಗಿದ್ದೇನೆ ಅಂತ ಹಾಕೊಂಡಿದ್ದಾರೆ. ಅವ್ರು ಮಾಡ್ತಿರೋ ಕೆಲಸಗಳು ನಮಗಂತೂ ಅಲ್ಲ, ಅಲ್ಲಿ ಸ್ಥಳೀಯರಿಗೆ ಇಷ್ಟ ಆಗ್ತಿಲ್ಲ, ಮತ್ತು ಸ್ಥಳೀಯರು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸಗಳು ಮಾಡ್ತಿಲ್ಲ. ಅಲ್ಲಿ ಸ್ಥಳೀಯರು ಹೇಳೋದು ಒಂದೊಂದೇ, ಪ್ರತಿಯೊಂದಿಗೂ ಒಂದು ವಾಶ್ರೂಮ್ ಆಗಿರ್ಬೋದು, ಶೌಚ್ಬೋದು, ಮತ್ತು ಅಲ್ಲಿ ಗಾಡಿ ಇದು ಸ್ವಚ್ಛತೆ ಕಾರ್ಯಕ್ರಮ ಇದಿರುತ್ತಲ್ಲ ಗಾಡಿ, ಆ ಗಾಡಿಗಳು ಸಮೇತ ತಂದು ವರ್ಷದಿಂದ ಸುಮ್ಮನೆ ನಿಲ್ಲಿಸಿದ್ದಾರೆ ಹೊರತು ಅದನ್ನು ಬಳಕೆ ಅಂತೂ ಮಾಡ್ತಿಲ್ಲ. ಕೇಳಿದ್ದಕ್ಕೆ ಡ್ರೈವರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಡ್ರೈವರ್ ಬೇಕು ಅಂತ ಅಲ್ಲಿ ಇದು ಹಾಕಿಲ್ಲ, ಅವ್ರಿಗೆ ಪಂಚಾಯತಿಯಲ್ಲಿ ನೋಟಿಸು ಹಾಕಿಲ್ಲ, ನಮ್ಮ ಡ್ರೈವರ್ ಬೇಕು, ಇಲ್ಲ ಅಂದರೆ 1 ವರ್ಷದಿಂದ ಖಾಲಿ ಇದೆ. ಹೆಂಗಿದೆ ಅಂದರೆ ಗಾಡಿ ಅಲ್ಲಿ ನೋಡಿದ್ರೆ ಎಲ್ಲ ನೀಟಾಗಿ ಗೂಡು ಕಟ್ಟಿದೆ. ಅಷ್ಟೊಂದು ಬಂಡವಾಳ ಆಗಿಬಿಟ್ಟು ಏನಕ್ಕೆ ನಿಲ್ಲಿಸ್ಬೇಕು, ಏನಕ್ಕೆ ಮಾಡಬೇಕು? ನಮ್ಮ ಉದ್ದೇಶ ನೋಡಿರಿ, ಇವರು ಪುಟ್ಸ್ವಾಮಿ ಅಂತ ಇವರು ಈ ಸೊತ್ತು ನೋಡಿ ಸ್ವಲ್ಪ ಗತ್ತಾಗಿ ಸ್ಟ್ರಾಂಗ್ ಆಗಿದ್ರು, ಈ ಸೊತ್ತು ಮಾಡ್ಕೊಟ್ಟಿದ್ದಾರೆ. ಇಂಥವ್ರು ಸುಮಾರು ಜನ ಇದ್ದಾರೆ. ಅವ್ರಿಗೆ ಈ ಸೊತ್ತಾಗಲಿ ಯಾವುದೇ ಆಗಲಿ ಯಾವುದಾದ್ರು ಏನೋ ಸ್ಟ್ರಾಂಗ್ ಆಗಿ ಮಾತಾಡಿದ್ರೆ ಮಾಡಿಕೊಡ್ತಾರೆ. ಸ್ವಲ್ಪ ಸ್ಲೋ ಆದ್ರೆ ಅವ್ರಿಗೆ ಯಾವುದಿಲ್ಲ, ಹೋಗಯ್ಯ ಮಾಡಯ್ಯ ಅಷ್ಟೇ ಹೊರ್ತು ನಮಗೆ ಹೇಳ್ತಿರೋದು. ಈ ವಿಚಾರವಾಗಿ ಸಂಬಂಧಪಟ್ಟಂಗೆ ತಾಲ್ಲೂಕು ಮಟ್ಟದ ಆಫೀಸರ್ ಈಗ ಅವ್ರಿಗೆ ಗಮನಕ್ಕೆ ಏನಾದ್ರು ತಂದಿದೆ ಸರ್? ಸರ್ ಅದೇ ಇವತ್ತು ನಾವು ಇಷ್ಟು ದಿನ ಸುಮ್ಮನೆ ನಾವು ಇದು ಮಾಡಿದ್ವಿ, ಇವತ್ತು ಮಾಡಿಕೊಡ್ತಾರೆ ನಾಳೆ ಮಾಡಿಕೊಡ್ತಾರೆ ಅಂತ ನಾವು ಇದ್ವಿ. ಬಟ್ ಇವತ್ತು ಫೈನಲ್ ಡಿಸೈಡ್ ಮಾಡಿಕೊಂಡು ಇವತ್ತು ಇ ಒ ಆಫೀಸರ್ಗೆ ನಮ್ಮ ಲೆಟ್ರೇಟ್ ಏರಿಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಪಿ ಡಿ ಒಗಳು ನಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ವರ್ಕ್ ಮಾಡ್ತಿಲ್ಲ, ಬರ್ತಿಲ್ಲ, ಹಾಜರಾಗ್ತಿಲ್ಲ. ಏನು ಉತ್ತರ ಬಂತು ಸರ್? ಸರ್ ಅದೇ ಮಾಡ್ಕೊಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಾಡೋಣ. ನಮಸ್ಕಾರ.